ವಿಟ್ಲ ಪಟ್ಟಣ ಪಂಚಾಯಿತಿ ಚುನಾವಣೆಯ ಬಳಿಕ 2 ಅವಧಿಗೆ ಮೀಸಲಾತಿ ಘೋಷಣೆಯಾಗಿ ಅಧ್ಯಕ್ಷರ ಉಪಾಧ್ಯಕ್ಷರ ಸ್ಥಾನ ಆಯ್ಕೆ ಪ್ರಕ್ರಿಯೆ ನಡೆದಿದ್ದು ಈಗ ಸಂಬಂಧವೇ ಇಲ್ಲದ ಮೀಸಲಾತಿ ಆದೇಶವನ್ನ ವಿಟ್ಲದಲ್ಲಿ ಜಾರಿ ಮಾಡಲು ಹೊರಟ ಕ್ರಮ ಸರಿಯಲ್ಲ ಅಂತ ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ವಕ್ತಾರ ರಮನಾಥ್ ವಿಟ್ಲ ಹೇಳಿದರು. ಅವರು ವಿಟ್ಲ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಹೊಸದಾಗಿ ಘೋಷಣೆಯಾಗಿದ್ದ ವಿಟ್ಲ ಪಟ್ಟಣ ಪಂಚಾಯಿತಿಗೆ 2016ರ ಫೆಬ್ರವರಿಯಲ್ಲಿ ಮೊದಲ ಅವಧಿಯ ಮೀಸಲಾತಿ ಘೋಷಣೆಯಾಗಿದ್ದು ಹಿಂದುಳಿದ ವರ್ಗ ಎ ಅಧ್ಯಕ್ಷ ಹಾಗೂ ಪರಿಶಿಷ್ಟ ವರ್ಗದ ಮಹಿಳೆ ಉಪಾಧ್ಯಕ್ಷ ಸ್ಥಾನಕ್ಕೆ ನಿಗದಿಪಡಿಸಲಾಗಿತ್ತು. ಆದರೆ ಚುನಾವಣೆಯ ಸಂದರ್ಭದಲ್ಲಿ ಪರಿಶಿಷ್ಟ ವರ್ಗದ ಮಹಿಳೆಯ ಸ್ಥಾನ ಇಲ್ಲದ ಕಾರಣ ಸರ್ಕಾರಕ್ಕೆ ಈ ಬಗ್ಗೆ ಸ್ಪಷ್ಟೀಕರಣ ಕೇಳಿದ್ದು ಪರಿಶಿಷ್ಟ ವರ್ಗದ ಪುರುಷರಿಗೆ ಸ್ಥಾನವನ್ನ ನೀಡಬಹುದು ಅಂತ 2018ರ ಮಾರ್ಚ್ನಲ್ಲಿ ಆದೇಶವನ್ನು ಹೊರಡಿಸಿತ್ತು. 2018ರ ಸೆಪ್ಟೆಂಬರ್ನಲ್ಲಿ 2ನೇ ಅವಧಿಯ ಮೀಸಲಾತಿ ಘೋಷಣೆ ಮಾಡಿತ್ತು. ಪರಿಶಿಷ್ಟ ಜಾತಿ ಅಧ್ಯಕ್ಷ ಹಾಗೂ ಹಿಂದುಳಿದ ವರ್ಗ ಬಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಿಗದಿಯಾಯಿತು. ಆದರೆ ಈ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಯ ಮಹಿಳೆ ಮಾತ್ರ ಇದ್ದ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಸ್ಥಾನ ಅವರಿಗೆ ಲಭಿಸಿತ್ತು. ಆದರೆ 2ನೇ ಅವಧಿಯಲ್ಲಿ ಉಪಾಧ್ಯಕ್ಷರನ್ನ ಬದಲಾವಣೆ ಮಾಡದೆ ಮೊದಲ ಅವಧಿಯ ಮೀಸಲಾತಿಯನ್ನೇ ಮುಂದುವರಿಸಲಾಗಿತ್ತು ಅಂತ ಮಾಹಿತಿ ನೀಡಿದ್ದಾರೆ. ಪ್ರಥಮ ಅವಧಿಯನ್ನು ದ್ವಿತೀಯ ಅವಧಿಗೆ ಹಿಂದುಳಿದ ಪರಿಶಿಷ್ಟ ಜಾತಿಯ ಮಹಿಳೆಗೆ ಅಧ್ಯಕ್ಷ ಸ್ಥಾನ ಮತ್ತು ಹಿಂದುಳಿದ ವರ್ಗದ ಬಿಗೆ ಉಪಾಧ್ಯಕ್ಷ ಸ್ಥಾನ ಎಂದು ನಿಗದಿಯಾಗಿದೆ. ಅದೇ ಪ್ರಕಾರ ಅದು ಅಧ್ಯಕ್ಷ ಸ್ಥಾನವಾಗಿದೆ. ಅದು ಉಪಾಧ್ಯಕ್ಷ ಸ್ಥಾನವನ್ನು ಅವರು ಮಾಡದೇ ಇರುವಂಥದ್ದು ಅಧಿಕಾರಿಗಳ ತಪ್ಪು. ಅವತ್ತು ಮಾಡದೇ ಇರುವಂಥದ್ದು. ಈಗ ಏನಾಗಿದೆ ಅಂತಂದರೆ ಈಗ 2 ವರ್ಷ ಕಳೀತು. ಈಗ ಮೊನ್ನೆ ಉಪಾಧ್ಯಕ್ಷರನ್ನು ಟರ್ಮಿನೇಷನ್ ಮಾಡಿದ್ದಾರೆ. ಮಿಡ್ಲಲ್ಲಿ ಕೂಡಲೇ ಟರ್ಮಿನೇಷನ್ ಮಾಡಿದ್ದಾರೆ. ಈ ಟರ್ಮಿನೇಷನ್ ಮಾಡಿದ ನಂತರ ಇವತ್ತು ನಾಳ್ದು 12 ತಾರೀಕಿಗೆ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದ್ದಾರೆ. ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡುವಂಥದ್ದೇ ಒಂದು ತಪ್ಪು. ಯಾಕೆ ಅಂತ ಹೇಳಿದರೆ ಪರಿಶಿಷ್ಟ ಜಾತಿ ಮಹಿಳೆಗೆ ಇರುವಂಥ ಒಂದು ರಿಸರ್ವೇಷನ್, ಅದು ಅವರ ಹಕ್ಕು, ಸರ್ಕಾರ ಕೊಟ್ಟಂಥದ್ದು, ಸಂವಿಧಾನದಲ್ಲಿ ನೀಡಿದ ಅದನ್ನು ಯಾವುದೇ ಕಾರಣಕ್ಕೆ ಅವರು ತೆಗೆದು ಇನ್ನೊಬ್ಬರೊಂದು ಎಸ್ಸಿಯನ್ನು ಮಾಡಲಿಕ್ಕೆ ಅಲ್ಲಿ ಅವಕಾಶವೇ ಇಲ್ಲ. ಇನ್ನೊಂದು ಎಸ್ಸಿ ಮಾಡಲಿಕ್ಕೆ ಅವಕಾಶ ಇದ್ದರೆ ಅವಿಶ್ವಾಸ ನಿರ್ಣಯ ಮಾಡಿ ಮತ್ತು ಇನ್ನೂ 6 ತಿಂಗಳು ಇಲ್ಲಿಯೊಂದು ದೊಡ್ಡ ಅವಮಾನ, ಯಾರಿಗೆ ಪರಿಶಿಷ್ಟ ಜಾತಿಯ ಮಹಿಳೆಗೆ ಮಾಡಿದ ಘೋರ ಅವಮಾನ. ಇದನ್ನು ನಾವು ಖಂಡಿತವಾಗಿ ಖಂಡಿಸ್ತೇವೆ. ಸುದ್ದಿಗೋಷ್ಠಿಯಲ್ಲಿ ವಿಟ್ಲ ನಗರ ಕಾಂಗ್ರೆಸ್ ಅಧ್ಯಕ್ಷ ವಿಕೆಎಂ ಅಶ್ರಫ್, ಇಂಟೆಕ್ ಅಧ್ಯಕ್ಷ ಶ್ರೀನಿವಾಸ ಶೆಟ್ಟಿ ಕೊಲ್ಯ, ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಅಬ್ದುಲ್ ರಹಿಮಾನ್ ಕುರುಂಬಳ ಉಪಸ್ಥಿತರಿದ್ದರು.